ಅಪ್ರಾಪ್ತ ಆದಿ ದ್ರಾವಿಡ ಜನಾಂಗದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿಯಾಗಿರುವ ಸ್ವಯಂ ಘೋಷಿತ ಅಧ್ಯಕ್ಷ ರಾಜು ಹೊಸಮಠನನ್ನ ತಕ್ಷಣ ಬಂಧಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನಾ ಸಂಚಾಲಕ ಆನಂದ್ ಬೆಳ್ಳಾರೆ ಆಗ್ರಹವನ್ನ ಮಾಡಿದ್ದಾರೆ. ಬುಧವಾರ ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುತ್ತೂರು ಮಹಾಮಾಯಿ ದೇವಳದ ಬಳಿಯಲ್ಲಿರುವ ಸ್ವಯಂ ಘೋಷಿತ ಸಂಘಟನಾ ಕಚೇರಿಯಲ್ಲಿ 2 ಬಾಲಕಿಯರಿಗೆ ಈತ ಲೈಂಗಿಕ ಕಿರುಕುಳ ನೀಡಿದ್ದು, ಇವರಿಬ್ಬರು ಅಕ್ಕ ತಂಗಿಯರಾಗಿದ್ದಾರೆ. ಆರೋಪಿಯ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಆದರೆ ಆರೋಪಿಯನ್ನ ಬಂಧಿಸಿಲ್ಲ. ಮುಂದಿನ 10 ದಿನಗಳ ಒಳಗಾಗಿ ಆರೋಪಿ ರಾಜು ಹೊಸಮಠನನ್ನ ಬಂಧಿಸದೇ ಇದ್ರೆ ಮಹಿಳಾ ಠಾಣೆಯ ಎದುರು ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಅವರು ಹೇಳಿದರು. ಈತ ಹುಟ್ಟು ಹಾಕಿರುವಂತಹ ಅಂಬೇಡ್ಕರ್ ಆಪತ್ ಬಾಂಧವ ಟ್ರಸ್ಟ್ ಎಂಬ ಸಂಸ್ಥೆ ಅನಧಿಕೃತವಾಗಿದ್ದಂತಹ ಪಕ್ಷದಲ್ಲಿ ಕೂಡಲೇ ಇದನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಈತನ ಮೇಲೆ ಬನ್ನೂರಿನ ಮಹಿಳೆಯೊಬ್ಬರಿಂದ ಹಣ ಪಡೆದ ಪ್ರಕರಣ ಕೂಡ ದಾಖಲಾಗಿದ್ದು, ಸಮಗ್ರ ತನಿಖೆ ನಡೆಯಬೇಕು ಎಂದು ಅವರು ಒತ್ತಾಯವನ್ನು ಮಾಡಿದರು. ತಂದೆ ಅದರ ಬಗ್ಗೆ ಗಮನ ಹರಿಸದೆ ಅದು ದಿನ ಕಳೆದು ಮೊನ್ನೆ ಇತ್ತೀಚೆಗೆ ಭಾನುವಾರ ಏನೋ ಅಲ್ಲಿ ಅಂಗನವಾಡಿ ಟೀಚರ್ ಲೋಕಲ್ ಅವರು ಅಲ್ಲಿ ಬಂದಾಗ ತನ್ನ ದುಗುಡವನ್ನು, ಸಮಸ್ಯೆಯನ್ನು, ನೋವನ್ನು ಆ ದೊಡ್ಡ ಹುಡುಗಿ ಆ ಟೀಚರ್ ಹೇಳಿಕೊಡ್ತಾರೆ. ಅಂಗನವಾಡಿ ಟೀಚರ್ ಅವರು ನೇರವಾಗಿ ಮಹಿಳಾ ಠಾಣೆಗೆ ಬಂದು ಕಂಪ್ಲೇಂಟನ್ನು ಮಾಡುವ ಮುಖಾಂತರ ಕಳೆದ ಆದಿತ್ಯವಾರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತದೆ. ಆದರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ರು ಕೂಡ ಈ ದೇಶದ, ಈ ರಾಜ್ಯದ ಕಾನೂನು ದಲಿತರಿಗೊಂದೇ ಇತರರಿಗೊಂದೇ. ಅನ್ಯಾಯ ಆದಾಗ ಸಂಘಟನೆಗಳು ಅದನ್ನು ಪ್ರತಿಭಟಿಸಬೇಕು. ಅದಕ್ಕಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಒಂದು ಪ್ರತಿಭಟಿಸ್ತಾ ಇದೆ. ಈಗಾಗಲೇ ಪ್ರಕರಣ ದಾಖಲಾಗಿದೆ ರಾಜು ಹೊಸಮಠರ ಮೇಲೆ. ಕೂಡಲೇ ಅವರನ್ನು ಬಂಧಿಸಬೇಕು. ಬಂಧಿಸದಿದ್ದಲ್ಲಿ ಮುಂದಿನ 10 ದಿನದಲ್ಲಿ ನಾವು ಮಹಿಳಾ ಠಾಣೆಯ ಎದುರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮುಖಾಂತರ ಈ ಕಾನೂನು, ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂಥ ಕಾನೂನು, ಅದು ಎಲ್ಲರಿಗೂ ಸಮಾನ ಅಂತ ನಾವು ತೋರಿಸಿಕೊಳ್ಳಿದ್ದೇವೆ. ದೇಶದ ಜನರಿಗೆ, ಪ್ರಜೆಗಳಿಗೆ ಬೇಕಾದಂಥ ಒಬ್ಬ ಮನುಷ್ಯ ಈ ದೇಶಕ್ಕೆ ಆ ಸಂವಿಧಾನವನ್ನು ರಚಿಸಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಈ ಸಂದರ್ಭದಲ್ಲಿ